ಹೊಸಬೆಟ್ಟುವಿನ ನವಬೃಂದಾವನ ಸೇವಾ ಪ್ರತಿಷ್ಠಾನದ ವತಿಯಿಂದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಜನವರಿ 12ರಂದು ವಾಯುಸ್ತುತಿ ಪುನಶ್ಚರಣ ಹೋಮ 108 ಕಲಶ ಪ್ರತಿಷ್ಠಾಪನಾ ಪೂರ್ವಕ ಶ್ರೀ ಶನೀಶ್ವರ ಪೂಜಾ ಮಹೋತ್ಸವವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಡೆಯಲಿದೆ ಎಂದು ಆನುವಂಶಿಕ ಆಡಳಿತ ಮುಕ್ತೇಸರ ಪ್ರತಿಷ್ಠಾನದ ಅಧ್ಯಕ್ಷ ರಾಘವೇಂದ್ರ ಎಚ್.ವಿ. ಹೇಳಿದರು. ಅವರು ಸೂರತ್ಕಲ್ನ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನ ನೀಡಿದ್ರು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಜನವರಿ 12ರಂದು 11ನೇ ವರ್ಷದ ಧನುರ್ಮಾಸ ಪೂಜಾ ಕಾರ್ಯಕ್ರಮ, ವಾಯುಸ್ಥಿತಿ ಪುರಶ್ವರಣ ಹೋಮ, ನವಗ್ರಹಗಳಿಗೆ ಪೂಜಾ ಕಾರ್ಯಕ್ರಮ, ಶನಿಶಾಂತಿ ಹೋಮವು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರ ಆಶೀರ್ವಾದದೊಂದಿಗೆ ನಡೆಯಲಿದೆ. ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಸೇವೆ ಸಲ್ಲಿಸಿ ಹರಿವಾಯು ಗುರುಗಳು ಶ್ರೀ ಪಂಚಮುಖಿ ಆಂಜನೇಯ ದೇವರ ಮತ್ತು ಶ್ರೀ ಶನೈಶ್ವರ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಹೇಳಿದರು. ವಾದೀಶಾಚಾರ್ಯರು ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಈ ವರ್ಷವೂ ಕೂಡ ವಿಶೇಷವಾಗಿ ವಾಯುಸ್ತುತಿ ಪುನಶ್ಚರಣ ಹೋಮ, ಶನಿ ಕಲ್ಪೋಕ್ತ ಪೂಜೆ, ನವಗ್ರಹಗಳಿಗೆ ವಿಶೇಷವಾದಂಥ ಪೂಜೆ, ಸಾರ್ವಜನಿಕ ಶನಿಶಾಂತಿ ಕಾರ್ಯಕ್ರಮವನ್ನು ಹೊಸಬೆಟ್ಟು ಗುರು ರಾಘವೇಂದ್ರ ಮಠದಲ್ಲಿ ನಾವು ಹಮ್ಮಿಕೊಂಡಿರ್ತೇವೆ. ಪ್ರತಿ ವರ್ಷದಂತೆ ಇಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಸದುಪಯೋಗ ಪಡಿಕೊಳ್ಬೇಕೆಂಬುವಂತಹ ಕೀರ್ತಿಶೇಷ ಹರಿದಾಸ್ ಎಚ್ ವಾದೀಶಾಚಾರ್ಯರ ಮಾರ್ಗದರ್ಶನದಂತೆ ಎಲ್ಲರ ಸಹಕಾರದೊಂದಿಗೆ ನಾವು ಈ ವರ್ಷ ಕೂಡ ಹಮ್ಮಿಕೊಂಡಿದ್ದೇವೆ. ಪರಮ ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾಪೂಜೆಯಲ್ಲಿ ಇದ್ದು ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡಿ ನಮ್ಮನ್ನೆಲ್ಲ ಹರಿಸಲಿಕ್ಕಿದ್ದಾರೆ. ಅನಂತರ ಪ್ರತಿಷ್ಠಾನದ ಉಪಾಧ್ಯಕ್ಷೆ ಕೆ. ಕಲಾವತಿ ಅವರು ಮಾತನಾಡಿ, ನವ ವೃಂದಾವನ ಸೇವಾ ಪ್ರತಿಷ್ಠಾನ 1997ರಲ್ಲಿ ಸ್ಥಾಪನೆಗೊಂಡಿತ್ತು. ಕೀರ್ತಿಶೇಷ ಹರಿದಾಸ ರತ್ನ ಎಚ್. ವಾದೀಶಾಚಾರ್ಯರವರು ಅದರ ಸ್ಥಾಪಕ ಅಧ್ಯಕ್ಷತೆಯಲ್ಲಿ ಹೊಸಬೆಟ್ಟು ಪರಿಸರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಸ್ಥಾಪನೆಯಾಗಿದೆ. ಈಗಾಗಲೇ ಹಲವಾರು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳನ್ನು ಶ್ರೀ ರಾಘವೇಂದ್ರ ಮಠದಲ್ಲಿ ಆಯೋಜಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದ ಅವರು ಜನವರಿ 12ರಂದು ನಡೆಯುವ ಧಾರ್ಮಿಕ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಹೊಸಬೆಟ್ಟು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ದಿನಾಂಕ 12/1/2020 ಆದಿತ್ಯವಾರ ಬೆಳಗ್ಗೆ 8 ಗಂಟೆಯಿಂದ ನವಗ್ರಹ ಸನ್ನಿಧಾನದಲ್ಲಿ ನವಕಲಶ ಪ್ರತಿಷ್ಠಾಪನೆಯೊಂದಿಗೆ ನಿರಂತರ ಅಷ್ಟೋತ್ತರ ಅರ್ಚನೆ, 108 ಕಲಶ ಪ್ರತಿಷ್ಠಾಪನಾ ಪೂರ್ವಕ ಸಾರ್ವಜನಿಕ ಶ್ರೀ ಶನೈಶ್ವರ ಪೂಜೆ, ಪಂಚಮುಖಿ ಆಂಜನೇಯನ ದೇವರಿಗೆ ಕಲಶಾಭಿಷೇಕ, ವಾಯುಸ್ತುತಿ ಪುನಶ್ಚರಣ ಹೋಮ ಹಾಗೂ ಸಾರ್ವಜನಿಕ ಶ್ರೀ ಶನಿಶಾಂತಿ ಹೋಮ ಕಾರ್ಯಕ್ರಮಗಳು ಜರುಗಲಿದ್ದು, ಮಧ್ಯಾಹ್ನ 12ಕ್ಕೆ ಪೂರ್ಣಾಹುತಿ, ಪ್ರಸಾದ ವಿತರಣೆ ಹಾಗೂ ಗಂಟೆ 1ರಿಂದ 2 ಮಧ್ಯಾಹ್ನ ಅನ್ನ ಸಂತರ್ಪಣೆ ಜರುಗಲಿದೆ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ವೃಂದಾವನ ನಗರ ಹಿತ ವೇದಿಕೆಯ ಉಪಾಧ್ಯಕ್ಷರಾದ ಆನಂದ್ ಪಿಎಚ್, ಪ್ರತಿಷ್ಠಾನದ ಟ್ರಸ್ಟಿ ಹರಿಕೃಷ್ಣ ಸಾಲ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.